ಕೋಡಿಂಬಾಡಿ ಬೆಳ್ಳಿಪ್ಪಾಡಿ 4 ಬೂತ್ ಇಪ್ಪಣೆ ಅಂತೀರಿಯ ಈ 4 ಬೂತ್ ಇಪ್ಪಣ ಈ ಒಂದು ಗ್ರಾಮಡು ಈ ಪೊರ್ತುಡು ಈ ತಿರಿ ಜನಕ್ಕಳು ಸೇರಿದ ಪಂಡ ಎಲ್ಲ ಆಶಾ ತಿಮ್ಮಪ್ಪ ಗೌಡರನ್ನ ಬಾಕ್ಸ್ ಉಂಡತ್ತ ಅವು ಖಂಡಿತವಾದ ಖಾಲಿ ಆಪಡು ಅಶೋಕ್ ಕುಮಾರ್ ರೇಖಲ ಬಾಕ್ಸ್ ಅವು ದಿಂಜಿದ ಮಗರುಂಡು ಅನ್ಪಡ ವಿಚಾರಣೆ ಯಾನಪನ ಇಚ್ಛಪಡುತ್ತೆ. ಈಗ ಉಮಾನ ಶೆಟ್ಟಿ ಪಂಡೇರು ಕಾಂಗ್ರೆಸ್ ಪಕ್ಷ ಕೋಡಿಂಬಾಡಿಗಳ ಬೆಳ್ಳಿಪ್ಪಾಡಿಗಳ ಭಾರಿ ಅವಕಾಶ ಕೊಡ್ತು. ಬೆಳ್ಳಿಪ್ಪಾಡಿದ ಸುಪುತ್ರ ರಮನಾಥ್ ರೇಖಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಒರ್ಮರೆ ಸರ್ತಿ ಸ್ಪರ್ಧೆ ಮಾಡ್ಬಿಡೋ ಅವಕಾಶ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಒರ್ಮರೆ ಸರ್ತಿ ಬಹುಶಃ ಕರ್ನಾಟಕ ರಾಜ್ಯಗಳು ಒರ್ಮರೆ ಸರ್ತಿ ಒಂದು ಅವಕಾಶ ಸಿಕ್ಕಿರೋ ವ್ಯಕ್ತಿ ಅವು ಸನ್ಮಾನ ರಮನಾಥ್ ರೇಖಲು ಅವು ಬೆಳ್ಳಿಪ್ಪಾಡಿ ಕುಟುಂಬದ ಅನ್ಪಡ ವಿಚಾರ ಈ ಸಂದರ್ಭ ಅನ್ನೋದು. ಈಗ ಅಶೋಕ್ ಕುಮಾರ್ ರೇಖಲು ಒಂದು ಪ್ರಥಮ ಅವಧಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರು. ಬಹುಶಃ ದೇವರ ಆಶೀರ್ವಾದಗಳು ಅವ್ರ ಹೊರ ಪ್ರಥಮ ಅವಧಿ ನನ್ನ ಏತೋ ಅವಧಿಗೆ ಆ ಈ ಕ್ಷೇತ್ರದ ಕೆಲಸವನ್ನು ಸೌಭಾಗ್ಯನು ಆ ದೇವರ ಆರೋಗ್ಯ ಕೊರಡು ನನ್ನ ಪ್ರಾರ್ಥನೆ ಎಲ್ಲ ಯಾನು ಈ ಸಂದರ್ಭ ಇಚ್ಛೆ ಪಡ್ಪೆ. ಬಹುಶಃ ನಿರಂಜನಿಕರು ಒಂದು ಸಮಯ ಎಲ್ಲ ಕೊಡ್ತಾರೆ. ಅಡ್ ಕೋಡಿಂಬಾಡಿ ಅಶೋಕ್ ಕುಮಾರ್ ರೇಖಲ ಪುಟ್ನವರು ರಡ್ಡು ಪಾತ್ರದಿನ ತಪ್ಪಾಪುಡು ಹೆಚ್ಚ ಪಾತ್ರ ಸಮಯ ದಿಂಚಿನ ಪರಿಸರ ಯಾನುಲ್ಲ ದಾಯ ಪಂಡ ಮಾತೆರಲ್ಲ ಮಾತಾ ವಿಚಾರ ಪ್ರಸ್ತಾಪ ಬಂತೀರಿ. ಯಾರು ಒಂದು ರಡ್ಡು ವಿಚಾರ ದಾಯ್ತಾ ಪಂಡ ಇಲ್ಲಿ ಬಿಜೆಪಿ దగ్గర ಒಂದೇ ಪ್ರಶ್ನೆ 70 ವರ್ಷ ಕಾಂಗ್ರೆಸ್ ಏನು ಮಾಡಿದೆ. ಬಹುಶಃ 70 ವರ್ಷ ನಮ್ಮ ಆಳ್ದಿಜ ಆಯ್ತು 70 ವರ್ಷ ಬೇತೆ ಬೇತೆ ಪಕ್ಷದಲ್ಲಿ ಆಳ್ದಿರು. ಈ ಕಾಂಗ್ರೆಸ್ ಪಕ್ಷ ಎಂತ ಏನು ಮಾಡಿದ ಕೇಳಕ್ಕೆ ಉತ್ತರ ಕಾಂಗ್ರೆಸ್ ಏನು ಮಾಡಿದ ಅನ್ಪಡ ಸ್ವಾತಂತ್ರ್ಯನೇ ಮುಖ್ಯ ಕೊಡ್ತಾರೆ. ಅವು ಕಾಂಗ್ರೆಸ್ ಪಕ್ಷ ಅನ್ಪಡ ವಿಚಾರ ನಮ್ಮ ಮಾತ ಅಣ್ಣನಕ್ಕಳು ಅಕ್ಕನಕ್ಕಳು ನಮ್ಮ ಅರ್ಥ ಮಾಡೋ ಅವಶ್ಯಕತೆ ಉಂಟು. ಈ ದೇಶಕ್ಕೂ ಮಾಡಾದೆ ಕಾಂಗ್ರೆಸ್ ಪಕ್ಷದ ಪಂಡಿತ್ ಜವಾಹರ್ ನೆಹರು ಇಪ್ಪು ಇನಿ ಮುಕ್ಕಳು ಪೂರ ಅಕ್ಕಳು ಬಾಡಿ ಮಲ್ಲ ಕೋಟ್ಯಾಧಿಪತಿನಗಳು ಅಕ್ಕಳ ಆಸ್ತಿನೇ ಕಾಂಗ್ರೆಸ್ ಪಕ್ಷಕ್ಕೂ ದೇಶಕ್ಕೂ ಮಾಡದೆ ತ್ಯಾಗ ಮಂತ್ರ ಕುಟುಂಬ ಅವು ನೆಹರು ಕುಟುಂಬ ಆ ನೆಹರು ಕುಟುಂಬನೇ ದಾಯ್ತ ಮಂತಿರದ ಮುಕ್ಕಳು ಪ್ರಶ್ನೆ ಮನಪಡ ಪರಿಸ್ಥಿತಿ ಎತ್ತದ ನಿದ್ದೆ. ಒಂಜಿ ವಿಚಾರ ಶ್ರೀಮತಿ ಇಂದಿರಾ ಗಾಂಧಿರೇ ಜವಾಹರ್ಲಾಲ್ ಅವರ ಮಗಳು ಆರ ಮಗಳು ಜವಾಹರ್ಲಾಲ್ ನೆಹರು ಜೈಲಿಪ್ಪನ ಸಂದರ್ಭಡು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡೋದು ಜೈಲಿಪ್ಪನ ಸಂದರ್ಭಡು ಇಂದಿರಾ ಗಾಂಧಿಯವ್ರನ್ನ ಪುಟ್ಟ ದಿನದ ಒಂದು ಆಚರಣೆಗೆ ಆ ಸಂದರ್ಭ ಇಂದಿರಾ ಗಾಂಧಿಯವರಿಗೆ ಜವಾಹರ್ಲಾಲ್ ನೆಹರು ಒಂದು ಕಾಕಜಿ ಬರೆಪೇರು ದಾಯ್ತ ಕಾಕಜಿ ಪಂಡ ನನ್ನ ಪ್ರೀತಿಯ ಮುದ್ದು ಮಗಳೇ ನಿನ್ನ ಜನ್ಮ ದಿನಾಚರಣೆ ನನಗೆ ಭಾಗವಹಿಸೋಕ್ಕೆ ಅವಕಾಶ ಆಗೋದಿಲ್ಲ. ನಾನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೇಕಾಗಿ ಈ ದೇಶಕ್ಕೆ ಬೇಕಾಗಿ ಜೈಲಿನಲ್ಲಿದ್ದೇನೆ, 4 ಗೋಡೆಯ ಮಧ್ಯದಲ್ಲಿದ್ದೇನೆ. ಆ ದೇವರ ದಯದಿಂದ ಮುಂದಿನ ವರ್ಷ ಆದರೂ ನಾನು ನಿನ್ನ ಜನ್ಮದಿನದಲ್ಲಿ ಆಚರಣೆ ಮಾಡುವಂಥ ದಿನಗಳು ಬರಲಿ, ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತೇನೆ ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಗಳಿಗೆ ಕಾಕಜಿ ಬರೆದಿತ್ತನ ಬಿಜೆಪಿ ದಕ್ಕಲೆ ಇದಕ್ಕೆ ಆಲೋಚನೆ ಮನಪಡು. ಮೊಹಮ್ಮದ್ ಬಡಗುನ್ನೂರು ಪಂಡಿರ್ ಇಂದಿರಾ ಗಾಂಧಿ ತ್ಯಾಗ ಮಂತೇರು, ರಾಜೀವ್ ಗಾಂಧಿ ತ್ಯಾಗ ಮಂತೇರು, ಇಲ್ಲಿ ಬಿಜೆಪಿ ಈ ದೇಶ ಕೂಡ ತ್ಯಾಗ ಮಂತೇರು ಏರಾಂಡು 1 ನಿಮಿಷ ಆಲೋಚನೆ ಮನಪಡ ಅವಶ್ಯಕತೆ ಉಂಟು ಅನ್ಪ ವಿಚಾರ ಪಂಡೊಂದು. ಇನಿ ಗ್ಯಾರಂಟಿದ ಬಗ್ಗೆ ಉಮಾನ ಶೆಟ್ಟರ್ ಪಾತಿರು ಪಂಡ ಯಾನೊಂಜಿ ಪಾತ್ರ ಹೊಡ್ತಾ ಇನ್ನು ಉಮಾನ ಶೆಟ್ಟರ್ ಪಾತಿರು ಬುಕ್ಕರಿ ಬುಕ್ಕಂಜಿ ಪಾತ 5 ಹೆಚ್ಚದಾಲ ವಿಚಾರಣೆ ಇದ್ದು ಮುಳು ಪಾತಿರ ಅದ ಒಂಜಿ ವಿಚಾರ ಬಿಜೆಪಿ ಸರ್ಕಾರ ಬತ್ತನತ್ತ ದುಷ್ಟ ಕೆಟ್ಟ ಭ್ರಷ್ಟ ಸರ್ಕಾರ ಆಡಳಿತ ಮಂತ್ರಿ ಇನಿ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಇಪ್ಪುನಾಗ ಕೊಳತ ಅನೇಕ ಕಾರ್ಯಕ್ರಮ ರದ್ದು ಮಂತ್ರ ಒಂಜಿ ಸರ್ಕಾರ ಪಂಡ ಅವು ಬಿಜೆಪಿ ಸರ್ಕಾರ. ಈ ಬಿಜೆಪಿ ಸರ್ಕಾರ ಅವು 40% ಸರ್ಕಾರ ಇನಿ ಮಾತಾ ಕೆಲಸ ಕಾರ್ಯಗಳು 40% ಕಮಿಷನ್ ತಂದು ಇಡೀ ಕರ್ನಾಟಕ ರಾಜ್ಯಗಳು ಮತ್ತು ಇಡೀ ಭಾರತ ದೇಶಗಳು ಈ ಒಂದು ಸರ್ಕಾರಕ್ಕೆ ಪುದಾರಿ ಅವು 40% ಸರ್ಕಾರ 40% ಸರ್ಕಾರ ಅಂತಂದು ಬೇತದಾಲ ಕಾರ್ಯಕ್ರಮ ಇದ್ದ ಈ ಸರ್ಕಾರ. ಇನ್ನು ಇಂದಿರಾ ಕ್ಯಾಂಟೀನ್ ಏನು ಒಂಜೆರಡು ವಿಚಾರ ಮಾತ್ರ. ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಪ್ರಾರಂಭ ಅಂತೀರಿ. ಇನ್ನು ಇದು ಪುತ್ತೂರದಲ್ಲಿ ಕಂದ್ರೆ ಪೇಂಟದ ಮಧ್ಯಡು ಇಲ್ಲಿ ರಿಕ್ಷಾ ಕೂಲಿ ಕಾರ್ಮಿಕರಿಪ್ಪೇರಿ, ರಿಕ್ಷಾದ ಲಕ್ಕಲಿಪ್ಪೇರಿ, ಕೂಲಿ ಕಾರ್ಮಿಕರಿಪ್ಪೇರಿ ಆ ಥರ ಈ ಭಾಗದ 2 ಬಡವರು ಪೋದಿಪ್ಪೇರಿ. ಅಕ್ಕಗೆ ಮಧ್ಯಾಹ್ನದ ಒಣಸು ಮನಪಡಂಚನೆ ವ್ಯವಸ್ಥೆ ಮಧ್ಯಾಹ್ನದ ಒಣಸು ಮನಪೇರ ಇನ್ನು ಬಡವಗೆ 5 ರೂಪಾಯಿ 100 ರೂಪಾಯಿ ಕೊರ ಒಣಸು ಮನಪೇರ ತಾಕತ್ತಿದ್ದನಕ್ಲೆ ಕೆಲವು ಜನ ಇಪ್ಪೇರಿ ಅಕ್ಕಲೊಂಜಿ ಬಡವು ಇಪ್ಪೇರದಲ್ಲಿ ಬುರ್ಪಗೋದು ಬಯ್ಯಡ ಬಣ್ಣಗ ಮಧ್ಯಾಹ್ನ ಒಣಸು ಪಡೆದ ಉದ್ದೇಶ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡ್ತಾರ. ಆ ಇಂದಿರಾ ಕ್ಯಾಂಟೀನ್ ರದ್ದು ಮಂತ್ರ ದರಿದ್ರ ಸರ್ಕಾರ ಅವು ಕರ್ನಾಟಕದ ಬಿಜೆಪಿ ಸರ್ಕಾರದ ಎನ್ನ ಬಂಧುಲು ಪಾಪದಗಳ ಅರ್ಥ ಮಂತ್ರಡು
ಇನ್ನು 7 ಕಿಲೋ ಆರಿ ನಮ್ಮ ಸರ್ಕಾರ ಕೊರಂಡು ಆ 7 ಕಿಲೋನು ರಡ್ಡಿಗೆ 5 ಕಿಲೋ ಮಂತ್ರ ಅಂಚಿನ ಒಂಜಿ ಸರ್ಕಾರ ಅವಳ ನಮ್ಮ BJP ಸರ್ಕಾರ ಅವು ಮಾತ್ರ ಇದು ಕ್ಷೀರಭಾಗ್ಯದ ಕಾರ್ಯಕ್ರಮ ಜೋಕ್ಲಿಗೆ ಪೇರು ಕೊರ್ಪಣ ಕಾರ್ಯಕ್ರಮ ಜೋಕ್ಲಿಗೆ ಕೆತ್ತಿ ಕೊರ್ಪಣ ಕಾರ್ಯಕ್ರಮ ಇಂಚಿನ ಅನೇಕ ಬಡವರನ್ನ ಜೋಕ್ಲಿಗೆ ಪ್ರಯೋಜನಾಪಣ ಕಾರ್ಯಕ್ರಮ ಇಲ್ಲ ಈ BJP ಸರ್ಕಾರ ರದ್ದು ಮಂತ್ರದ ವಿಚಾರ ಮೇಲೆ ಅರ್ಥ ಮಂತ್ರೋಡು ಇನ್ನು ವಿದ್ಯಾಸಿರಿ ಕಾರ್ಯಕ್ರಮ ನಮ್ಮ ಜೋಕುಲು ಕಾಲೇಜಿಗೆ ಬೋಡು ಶಾಲೆಗೆ ಬೋಡು ಕಲ್ಪಡ ಉದ್ದೇಶರು ಕಾರ್ಯಕ್ರಮ ಅಂತರ ವಿದ್ಯಾಸಿರಿ ಕಾರ್ಯಕ್ರಮ ಉಂತಾಯಿನಂಚಿನ ಬಹುಶಃ ಒಂದೇ ಕಾರ್ಯಕ್ರಮ ಕೊರಂದೆ ಬಾಳ ಕಾರ್ಯಕ್ರಮನೇ ಜನಕ್ಕೇ ಕೊರಂದೆ ಕೇವಲ ಇನಿ ನಮ್ಮ ಕೊರನ ತೆರಿಗೆಯನ್ನು ಬಾಚಿದ ತಿರುಪುಣಂಚಿನ ಒಂದು ಕೆಲಸ ಕಾರ್ಯ ತಂದೆ ಬೆತ್ತದಾಲ ಮನಪಂದ ಸರ್ಕಾರ ಅವು ಕರ್ನಾಟಕ ಉಂಟು ಪಡ ವಿಚಾರ ನಮ್ಮ ಕಾತೊಂದಿಲ್ಲ ಮೇ 10ನೇ ತಾರೀಕಿನ ಏಪ ಬರ್ಪಣ ಕಾತೊಂದು ಕರ್ನಾಟಕದ ಮತದಾರ ಬಂಧುವಿನ ಕಾತೊಂದುಳ್ಳಿರ ದಾಯ ಪಂಡ ಈ ಸರ್ಕಾರ ಬದಲಾವಣೆ ಮನ್ಪಡು ಈ ಸರ್ಕಾರ ಏನೆಗಳು ನೆಮ್ಮದಿ ಇದ್ದಿ ಪರಿಷ್ಠ ಜಾತಿ ಪಂಗಡ ದುರ್ಬಲ ವರ್ಗದ ಅಸಹಾಯಕರ ಏರುಳ್ಳರ ಅಲ್ಪಸಂಖ್ಯಾತರ ಏರುಳ್ಳರ ಏರೆಗಳ ನೆಮ್ಮದಿದ್ದಲ್ಲಿ ವಾತಾವರಣ ನಿರ್ಮಾಣ ಅಂತ ಈ ಒಂದು ಸರ್ಕಾರನು ಇನ್ನು ದೆತ್ತದ ಅಡಕ್ಕೊಡು ನೆನಪುಳ ವಿಚಾರ ಮಾತೆಲ್ಲ ತೀರ್ಮಾನ ಮಂತ ವಿಚಾರದ ಈ ಒಂದು ಸಂದರ್ಭಡು ನಮ್ಮ ಮಾತಿನ ಅರ್ಥ ಮಂತ್ರೋಡು ಇನ್ನು ಅಶೋಕ್ ಕುಮಾರ್ ರೈಕಲು ಏನು ಒಂಜಿ ವಿಚಾರ ಪಡ ನನ್ನ ಪಾತ್ರ ಉಂಟಾವೆ ಅಶೋಕ್ ಕುಮಾರ್ ರೈಕಲು ಬಹುಶಃ ಅಶೋಕ್ ಕುಮಾರ್ ರೈಕಲ ಬಗ್ಗೆ ಕೋಡಿಂಬಾಡಿದ ಯಾನ ಪರೋಡದ ಅಗತ್ಯ ಇದ್ದಿಂದ ಏನೊಂದು ವಿಚಾರ ದಯಬಂಡ ಮೂಳೆ ಪುಟ್ಟಿನಾರೆ ಮೂಳೆ ಬೆಳತ್ತಿನಾರೆ ಆರ್ನ ಗುಣ ಆರ್ನ ನಡತೆ ಆರ್ನ ವಿಚಾರ ಆರ್ನ ವ್ಯಕ್ತಿತ್ವ ಇದು ಪೂರ ನಿಕ್ಲೆ ಮಾತ್ರ ಗೊತ್ತಿತ್ತನ ಅಶೋಕ್ ಕುಮಾರ್ ರೈಕಲಿ ನಮ್ಮ ಅಭ್ಯರ್ಥಿ ಆತೇರಿ ಈಗಲೇ ಸಂತೋಷ ಪಡು ಕೋಡಿಂಬಾಡಿದ ಪವಿತ್ರವಾದ ಮಣ್ಣಿನ ಪುಟ್ಟ ಅಶೋಕ್ ಕುಮಾರ್ ರೈಕಲು ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸೌಭಾಗ್ಯ ಅನ್ಪಡ ವಿಚಾರ ಯಾನ ಈ ಸಂದರ್ಭ ದಾಯ ಪಂಡೆ ದಾಯನ ಪಂಡ ಒಂದು ಉದಾರವಾದ ದಾನ ಅನ್ಪಣ ವ್ಯಕ್ತಿ ಇನಿ ಹೃದಯ ಶ್ರೀಮಂತಿಗೆ ಇತ್ತರಂಜ ವ್ಯಕ್ತಿ ಯಾನ ಮಾತದಿಕ್ಕೆಲ್ಲ ಪನ್ಪೆ ದಾಯ್ತ ಪಂಡ ಇನಿ ಅಶೋಕ್ ಕುಮಾರ್ ರೈಕಲು ದೇವರು ಶ್ರೀಮಂತಿಗೆ ಕೊಡ್ತೀರಿ ಅಶೋಕ್ ಕುಮಾರ್ ರೈಕಲು ಶ್ರೀಮಂತಿಗೆ ಮಾತ್ರ ಆರಿಗೆ ಹೃದಯ ಶ್ರೀಮಂತಿಗೆಲ್ಲ ಕೊಡ್ತೀರಿ ಆರಿಗೆ ಹೃದಯ ಶ್ರೀಮಂತಿಗೆ ಕೊಡ್ಮಾಡ್ದವರೇನೆ ಇನ್ನು ಬಡವರನ್ನ ಸೇವೆ ಮನಪಡ ಮನಸ್ಸಾರಿಗೆ ಬರ್ತದೆ ಚಾರಿಟೇಬಲ್ ಟ್ರಸ್ಟ್ ಮನಪಡ ಮುಖಾಂತರ ಇನ್ನು 6 ಬೇತ ಅಕ್ಷರ ಇತ್ತರೆ ಒಪ್ಪೋಡು ಆಂಡ 6 ಬೇತ ಪಕ್ಷ ಇತರ ಸಂದರ್ಭ ಜಾತ್ಯಾತೀತವಾದ ಮಾತಾ ಜಾತಿ ವರ್ಗದ ಜನಗಳು ಪ್ರೀತಿಸವನ ಗೌರವಿಸನ ಒಂದು ವ್ಯಕ್ತಿ ಸನ್ಮಾನ ಅಶೋಕ್ ಕುಮಾರ್ ರೈಕಲ್ ಅನ್ಪಡ ವಿಚಾರ ಅರ್ಥ ಮಂತಂದ ಬಹುಶಃ ಜಾತ್ಯಾತೀತವಾದ ಮಾತ್ರ ಪ್ರೀತಿಸವನ ಗೌರವಿಸ ವಿಶೇಷವಾದ ಗುಣ ಇತ್ತ ಅಶೋಕ್ ಕುಮಾರ್ ರೈಕಲಿಗೆ BJP ಪಕ್ಷ ಖಂಡಿತವಾದ ಒಗ್ಗುಣ ಪಕ್ಷತ್ತೆ ಆರ್ನ ಗುಣ ನಡತೆಗೆ ಆರ್ನ ವ್ಯಕ್ತಿತ್ವಗೋ ಆರ್ನ ಸಿದ್ಧಾಂತಗೋ ಒಗ್ಗುಣ ಪಕ್ಷ ಅವು ಕಾಂಗ್ರೆಸ್ ಪಕ್ಷದ ನಡುವ ತೀರ್ಮಾನ ಮಂತ್ರ ಸನ್ಮಾನ ಅಶೋಕ್ ಕುಮಾರ್ ರೈಕಲು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ಅವಕಾಶ ಬರ್ಪಣ ಸಂದರ್ಭ ಆಂಡೆ ನಮ್ಮ ಮಾತ್ರ ಅದೃಷ್ಟವಂತರೇ ಪಕ್ಷದ ಕಾರ್ಯಕರ್ತರಿಗೆ ಇನ್ನು ಎದೆಗಾರಿಕೆ ಮಾತ ಇಲ್ಲಿ ನಡೆಬೋದು ಓಟು ಕೇಳ್ನಂಚಿನ ಒಂಜಿ ಧೈರ್ಯ ಇತ್ತನ ಅಶೋಕ್ ಕುಮಾರ್ ರೈಕಲ್ ಅಂಚಿನ ಒಂಜಿ ವ್ಯಕ್ತಿತ್ವದ ಅಂಚಿನ ಒಂಜಿ ಅಭ್ಯರ್ಥಿಗೆ ನಂಗೆ ಕೇಳ ಒಂದು ಎದೆಗಾರಿಕೆ ನಂಗೆ ಎಂಚ ಓಟು ಕೇಳ ನೆನಪ ಒಂದು ಹಿಂಜರಿಕೆ ಇದ್ದಿ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ದೇಶ ಕೊರನ ಕೊಡುಗೆ ಅಶೋಕ್ ಕುಮಾರ್ ರೈಕಲ್ ಅಭ್ಯರ್ಥಿ ಇಂದು ನಮ್ಮ ಮಾಂತರೆಗಳ ಬಾರಿ ಒಂಜಿ ಅಭಿಮಾನ ಆಪಣಂಜಿ ವಿಚಾರಗಳು ನಮ್ಮ ಇಲ್ಲಿ ನಡೆಬೋದು ನಮ್ಮ ಇಂದ ಪನ್ಪಣಂಜಿನ ಅವಶ್ಯಕತೆ ಉಂಟು ಅಂಚಿನ ಅಶೋಕ್ ಕುಮಾರ್ ರೈಕಲ್ ನಮ್ಮ ಅಭ್ಯರ್ಥಿ ಆತೇರಿ ಇನಿ ಗ್ಯಾರಂಟಿದ ಬಗ್ಗೆ ಪಾತೇರಿ ಮರಾಣಿ ಎಂಕಲ ಪುಣಚ ಗ್ರಾಮಡು ಕಾಂಗ್ರೆಸ್ ಆಗಲಿ ಇಲ್ಲಿ ನಡೆಪೋರಿಗೆ ಇಲ್ಲಿ ಹೋದಾಗ ಒಂಜಿ ಪೊಂಜೋ ಬತ್ತನಿಗೆ ಏನು ಅಪ್ಪ ಇಂಚೆಂಜ ಪಂಡೆ ಇಂಚ ಗ್ಯಾರಂಟಿ ಆ ಪೊಂಜೋ ಪನ್ಪುಣಿಗೆ ಪಣ BJP ಇಲ್ಲವು ಆ ಪೊಂಜೋ ಪಂಡನಿಗೆ ನಿನಗೆ ಬೇರೆ ಕೆಲಸ ಇಲ್ವಾ ಈ ರೀತಿ ಗ್ಯಾರಂಟಿ ಕೊಟ್ಟ ಬಡವರೆಲ್ಲ ಇವರೆಲ್ಲ ಸೋಮಾರಿಗಳಾಗೋದಿಲ್ವಾ ಇವರು ಕೆಲಸ ಮಾಡ್ತಾರ ನಾನು ನೋಡಿ ಅಂದ್ರೆ ಬೆವರು ನಾನು ನೋಡಿ ಈಗ ತೋಟಕ್ಕೆ ನೀರೆಲ್ಲ ಬಿಟ್ಟು ಬಂದದ್ದು ಬೆವರ ಸುರಿಸಿದ್ದಾರೆ ಅಪ್ಪ ಅಕ್ಕಳ ಕೇಂದ್ರಿಗೆ ನೀವು ತೋಟಕ್ಕೆ ನೀರು ಬಿಡ್ಲಿಕ್ಕೆ ಹೋಗಿರ್ಬೋದು ಆ ಪಂಪ್ ಇದೆ ಅಲ್ಲ ನೀವು ನೀರಿಗೆ ಬೀರು ಬಿಡೋದು ಸುಮಾರು ಅನೇಕ ವರ್ಷಗಳ ಹಿಂದೆ ಬಂಗಾರಪ್ಪನವರು ಉಚಿತವಾಗಿ ನಿಮಗೆ ಕೊಟ್ಟ ಪಂಪಿನಿಂದಾಗೆಲ್ಲ ನೀವು ಬಡದು ಕೇಳಿನಾಗ ಆ ಪುಂಜವು ಮಣಿ ಬಂದು ಉಳಾಯಿಬೋದು ಗ್ಯಾರಂಟಿ ಕಾರೆಲ್ಲ ಜೊತ್ತೊಂದು ಪೋದು ಆರು ಕುಳ್ಳಿ ಅದನ್ನು ಪಡ ವಿಚಾರ ಬಂದಿದೆ ಇದರ ಅರ್ಥ ಇನ್ನು ಮಾತರೆಗಳ ಗ್ಯಾರಂಟಿ ಕಾರ್ಡ್ ಬೋರ್ಡು ಸರ್ಕಾರ ಸವಲತ್ತು ಬೋರ್ಡು ಅನ್ಪಡ ವಿಚಾರ ಆತನೇ BJPದಾಗೆಲ್ಲ ಬೋರ್ಡ್ ಚಿಂದಿದ್ದಿ ಅಂಚೆ ನಡೆದವರ ಮಾತಿರಲ್ಲ ನಮ್ಮ ಒಗ್ಗಟ್ಟು ಒಟ್ಟುಗಾದು ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಇಪ್ಪಡ ಕೇವಲ ಮನ 3-4 ದಿನಟ್ಟು 1 ನಿಮಿಷ ವಿರಮಿಸಾಂದೆ
ನಮ್ಮ ಪಕ್ಷದ ಕಾರ್ಯಕರ್ತರ ಮಾತ್ರ ಇಲ್ಲಿಲ್ಲಡೆ ಹೋದು ಇನ್ನು ಅಶೋಕ್ ಕುಮಾರ್ ರೈಕ್ಲಿಗೂ ಕಾಂಗ್ರೆಸ್ ಪಕ್ಷಗೂ ನಮ್ಮ ಓಟು ಕೆರ್ಪಣ ದೊತ್ತೊಂದಂಚಿನ ಮಲ್ಲ ಕೆಲಸ ನಮ್ಮ ಮನಪಡ್ದ ಪಂಡ ಇತ್ತನ ಒಂತ ದಿನಟ್ಟು ನಮ್ಮ ವಿರಮಿಸಾಯ್ಜಂಡ ನಮ್ಮ ಕೆಲಸ ಅಂತದ್ದು ಇತ್ತನ ಬರ್ಪಣ 5 ವರ್ಷ ಆರಾಮಡು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ತಿಕ್ಕೊಂಡ ಕಾರ್ಯಕ್ರಮ ಅಶೋಕ್ ಕುಮಾರ್ ರೈಕಲ್ನ ಅಲ್ಲಕನ ಸಮರ್ಥವಾಯಿನ ಒಂದು ಶಾಸಕರ ತಿಕ್ಕೊಂಡು ಸವಲತ್ತನ್ನು ಪಡೆಯೊಂದು ನಮ್ಗೆ ಒಂದು ರೀತಿ ನೆಮ್ಮದಿ ಜೀವನ ಮನ್ಪರ ಅವಕಾಶ ಹಾಕೊಂಡು ಆಪಣ ವಿಚಾರಗಳ ಯಾಣ ಸಂದರ್ಭ ಪಣದು ಇನ್ನು ಯಾನು ಒಂಜಿ ವಿಚಾರ ಪಣ ನನ್ನ ಪಾತ್ರ ಅಂತಾಬೆ ನಮ್ಮ ಸೌಹಾರ್ದದ ಬದುಕೋಡು ಮಾತಾ ಜಾತಿ ಧರ್ಮದ ವರ್ಗದ ಒಟ್ಟಿಗೆ ಬತ್ತೋಡು ಅವು ಮಾತ್ರ ಎನ್ನೊಂದು ಕಳಕಳದ ವಿನಂತಿ ಇಲ್ಲಿ ಭಾರತ ದೇಶ ಜಾತ್ಯತೀತವಾದ ತತ್ವ ಸಿದ್ಧಾಂತವಿತ್ತಿನ ಜಾನ ಭಾರತ ದೇಶಗೂ ಹೋಲಿಸೋಣ ದೇಶ ಇಡೀ ಪ್ರಪಂಚದಿದ್ದಿ ಭಾರತ ದೇಶ ಹೋಲಿಸೋಣ ಒಂಜಿ ದೇಶ ಇತ್ತರ ಅವು ಭಾರತ ಮಾತ್ರ ತಂದೆ ಬುಕ್ಕೊಂಜಿ ದೇಶ ಹೋಲಿಸಾರ ಸಾಧ್ಯ ಇದ್ದಿ ನಮ್ಮ ಮಾತ ಎಲ್ಲಿ ಪುಣಗ ನಿಖಲ್ನ ಪ್ರಾಯ ಎಲ್ಲಿ ಪುಣ ಸಂದರ್ಭದ ಈ ವ್ಯವಸ್ಥೆ ನಮ್ಮ ಆಲೋಚನೆ ನೋಡು ಮಾತ ಜಾತಿದಕ್ಕಲು ಧರ್ಮದಕ್ಕಲು ವರ್ಗದಕ್ಕಲು ಒಟ್ಟಿಗೆ ಬದುಕೊಂದಿತ್ತ ಒರಿಯನ ಕಷ್ಟ ಬುಕ್ಕರಿ ಸಾಯವಂತಂದಿತ್ತ ಅಶೋಕ್ ಕುಮಾರ್ ಐಕ್ಲೆ ಪಂಪೇರಿ ಒಂಜಿ ಹಿಂದುನ ಇಲ್ಲಾಳೆ ಒಂಜಿ ಸಕ್ಕರೆ ಚಾ ಪಡೆದ ಮುಗಿನ ಮುಸಲ್ಮಾನ ಇಲ್ಲಡೆ ಪೋಂದಿತ್ತ ಒಂಜಿ ಮುಸಲ್ಮಾನ ಇಲ್ಲಡೆ ಮುಳುಚಿ ನೀರಿನ ಮುಗಿನ ಆಯೇ ಹಿಂದೂ ಇಲ್ಲಡೆ ಪೋದತ್ತೊಂದು ಬತ್ತಿ ನಮ್ಮ ಅಂಚಿನ ಜೀವನ ಬರೋಡು ಅಂಚಿನ ಒಂಜಿ ದಿನದಂಕ ಬರೋಡು ನಮ್ಮ ಕಷ್ಟಡು ಸುಖಟ್ಟು ಒಟ್ಟಿಗೆ ಬದುಕೊಂಡಂಚಿನ ಅವಕಾಶ ಆವಡು ಮಾತ್ರ ಸಹಬಾಳದ ಜೀವನ ಮನ್ಪಡು ಹಿಂದುಳು ಮುಸಲ್ಮಾನ ಕ್ರೈಸ್ತರು ಒಟ್ಟಿಗೆ ಬದುಕೊಡು ನಮ್ಮ ಧರ್ಮ ನಂಕು ಆ ನಮ್ಮ ಧರ್ಮ ನಮ್ಮ ಆಚರಣೆ ಮಾಡಬೇಕಾಗ ನಮ್ಮ ಸಹೋದರ ಧರ್ಮಗೂ ಗೌರವಿಸುವ ಕೆಲಸ ಅಕ್ಕಲೊಟ್ಟಿಗೂ ಸೌಹಾರ್ದ ಬದುಕಿನ ಕೆಲಸ ಆವಡು ಇಂದು ಆವಡದಾಂಡ ಕಾಂಗ್ರೆಸ್ ಪಕ್ಷ ಗೆಲ್ಪಡು ಅಶೋಕ್ ಕುಮಾರ್ ರೈಕರು ಗೆಲ್ಪಡು ನಮ್ಮ ಮಾತನ ಒಗ್ಗಟ್ಟು ಬದುಕೊಡು ಇಡೆ ಬರಿಯರ ಬಲ್ಲಿ ಇಂಬೆ ಆನೆ ಬಾರಬಲ್ಲಿ ಆನೆ ಎಲ್ಲಡೆ ಇಂಬೆ ಬಾರಬಲ್ಲಿ ಇಂಬೆನೆಲ್ಲ ಆಯ ಬಾರಬಲ್ಲಿ ఆయన అంగడికి ఇంబె పోరబల్లి హిందువులాగడి ముసల్మాను పోరబల్లి ముసల్మానులాగడి హిందుకు పోరబల్లి సంతకు పోరబల్లి సంత దీదు పది కేరళవల్లి ಇಂಚಿನ ಒಂಜಿ ಕಾರ್ಯಕ್ರಮ ಇಂಚಿನ ಪಾಠ ಬಿಜೆಪಿನ ಎಲ್ಲಂಜಿ 10ನೇ ತಾರೀಕು ದಾಣಿ ಸಮುದ್ರಗೂ ಹೋಯ್ತು ಅಡಕುನ ಕೆಲಸ ಎನ್ನ ಕೋಡಿಂಬಾಡಿ ಬೆಳ್ಳಿಪಾಡಿದ ಮಹಾಜನತೆ ಮತದಾರ ಬಂಧುಲ ದಿಕ್ಕಲು ಮಡುಪರದ ಅತೀವವಾದ ವಿಶ್ವಾಸದ ಪಾತ್ರ ಈ ಸಂದರ್ಭ ಪಣದು ಅಶೋಕ್ ಕುಮಾರ್ ರೈಕಲು ಎಲ್ಲಂಜಿ MLA ಆಪರೇಣೆ ಬಿಜೆಪಿದ ಪ್ರಪಂಚದ ಶಕ್ತಿಗಳ ತಡೆಯಲು ಸಾಧ್ಯ ಇದ್ದಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಆಡಳಿತ ಬರ್ಪಣೆಗಳ ಒಂಜಿ ಶಕ್ತಿಗಳ ತಡೆಯಲು ಸಾಧ್ಯ ಇದ್ದಿದ್ದು ನಮ್ಮ ವಿಚಾರಣೆಯನ್ನು ಪಡೆದು ಏಕೆಲ್ಲ ಒಂಜಿ ಲಾಸ್ಟ್ ಒಂಜಿ ಪಾತ್ರ ಇಂಗ್ಲೇ ಮನಸ್ಸುಂಡು ಅನ್ನೋ ಟೈಮ್ ಇದ್ದಿ ಏಕೆಲ್ಲ ಬಿಜೆಪಿದ ಅಭ್ಯರ್ಥಿ ಆಶಾ ತಿಮ್ಮಪ್ಪಗೌಡರು ಆರೊಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿತ್ತರೆ ಎಲ್ಲ ಮೆಂಬರ್ ಆದಿತ್ತೆ ಆರೆ ಈಗಲೇ ಜಿಲ್ಲಾ ಪಂಚಾಯತ್ ಸಭೆಟ್ಟಲ್ಲಿ ಹಾಕೋದಂಥದ್ದು ಏಪಳ ಕೇಳೋದಿತ್ತೀರಿ ದಾನಿಂದ ಪಂಡ ನಮಗೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಬರುವಂಥ ರೀತಿಯ ಕಾರ್ಯಕ್ರಮ ಆಗಬೇಕು ಅಂತ ಅಪಾಗ ಅವು ಆತಿಜಿ ಯಾರು ಇತ್ತವನ್ಪಡೆ ಆಶಾ ತಿಮ್ಮಪ್ಪಗೌಡ್ರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆವಡ್ದಿದ್ದು ಈ ಪೊಂಜವತ್ತ ಈ ರೇಗಲ ಕಾಂಗ್ರೆಸ್ ಪಕ್ಷ ಸರ್ಕಾರ ಬತ್ತನ ಕರ್ನಾಟಕ ರಾಜ್ಯರು ಉಚಿತವಾದ ಮಾತಾ ದಿಕ್ಕಲ ಬಸ್ ಪ್ರಯಾಣ ಮಾಡಬಿಡ ಅವಕಾಶ ಎಂಕಲ ಕಾಂಗ್ರೆಸ್ ಪಕ್ಷ ಆಶಕ್ಕ ಈರಗಳ ಕೊಲ್ಪಡ ಪಾತ್ರ ಬೆಳೆದು ಅಶೋಕ್ ಕುಮಾರ್ ಗೆಲ್ಪಡೆ MLA ಆವಡು ನಮ್ಮ ಮಾತರ್ಲ ಒಂದು ಎಡ್ಡೆ ರೀತಿಯ ಸುಖ ಶಾಂತಿ ಜೀವನ ಆವಡ ಪಂಡದು ಏನಾರ ಪಾತ್ರ ಅಂತಬೆ ಜೈ ಹಿಂದ್ ಜೈ ಕಾಂಗ್ರೆಸ್. ಜನಮೆಚ್ಚಿದ ನೇತಾರ, ಅಭಿವೃದ್ಧಿಯ ಹರಿಕಾರ, ಎಂಟೆದೆಯ ಬಂಟ, ಬಡವರ ನೆಂಟ, ಸ್ನೇಹಕ್ಕೆ ಅಧಿಪತಿ, ಮಾನವೀಯತೆಗೆ ಕುಲಪತಿ, ಎಲ್ಲದಕ್ಕೂ ಸಾಯಿ ಅಶೋಕ್ ಕುಮಾರ್ ರೈ. ಕೈ ಚಿಹ್ನೆಗೆ ಮತ, ಪುತ್ತೂರಿಗೆ ಹಿತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.